समप्रभा निर्विघ्नं कुरु मे देव सर्वकार्येषु सर्वदा. ಇದೊಂದು ದೊಡ್ಡ ಊರು. ಇಲ್ಲಿ ಎರಡು ಪುರಾತನ ಮನೆತನ ಇದೆ. ಒಂದು ಪಡ್ಡಾಯಿ ಗುತ್ತು, ಇನ್ನೊಂದು ಮೂಡಾಯಿ ಗುತ್ತು. ಎರಡು ಮನೆತನದವರಿಗೂ ದ್ವೇಷ. ಆ ದ್ವೇಷಕ್ಕೂ ಕಾರಣವೂ ಕೂಡ ಇದೆ. ಪಡ್ಡಾಯಿ ಗುತ್ತಿನ ಯಜಮಾನ ರಾಜಸಿಂಹ. ಇವರಲ್ಲಿ 10 ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಗಳಿವೆ. ಮೂಡಾಯಿ ಗುತ್ತಿನ ಯಜಮಾನ ವಿಜಯಸಿಂಹ. ಇವರಲ್ಲಿ 10 ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಗಳಿವೆ. ರಾಜಸಿಂಹಗೆ ವಿಜಯಸಿಂಹನ ಕನ್ನಡ ಮಾಧ್ಯಮ ಶಾಲೆ ಮುಚ್ಚಿ ತನ್ನ ಸಂಸ್ಥೆ ಮಾತ್ರ ಬೆಳೆಯಬೇಕು ಎನ್ನುವ ಆಸೆಯೇ ಮಾಶ್ಚರ. ಪಡ್ಡಾಯಿ ಗುತ್ತಿನವರು ರೌಡಿಸಂನಿಂದ ಬಂದವರು. ಮೂಡಾಯಿ ಗುತ್ತಿನವರು ಸತ್ಯ, ನ್ಯಾಯ, ಧರ್ಮದಿಂದ ಬಂದವರು. ಇವರ ನಡುವೆ ಏನೆಲ್ಲ ಆಗುತ್ತೆ, ಕೊನೆಗೆ ಏನಾಗುತ್ತೆ ಎಂಬುದೇ ನಮ್ಮ ಕಥೆಯ ಸಾರಾಂಶ. ಇಲ್ಲಿ ನಡೆಯುವ ಕಂಪ್ಲೀಟ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಹಾಕ್ಬಿಟ್ಟೆ ಅಲ್ವಾ. ಈಗ ಈ ಕಾಕಿ ದೇಶದ ರಕ್ಷಣೆ ಗುರುತು. ಅಶೋಕ ಚಕ್ರ ಇರೋ ಈ ಬೆಲ್ಟ್ ಯಾಕೆ ಕೊಟ್ಟಿದಾರೋ ಗೊತ್ತಾ? ಈ ಇನ್ಶರ್ಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಓಡಾಡೋಕ್ಕಲ್ಲ, ಅನ್ಯಾಯನ ಎದುರಿಸಿ ಹೆತ್ತ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೋಸ್ಕರ ಬೆವರು ರಕ್ತ ಸುರಿಸಿ ಸಾಕಿ ಬೆಳೆಸಿ ನಾಳೆ ನಮಗೆ ಆಸರೆ ಆಗ್ತಾರೆ ಅಂತ ವಿದ್ಯಾವಂತನಾಗಿ ಮಾಡ್ತಾರೆ. ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ. ಅದಕ್ಕೂ ನಿಮಗೆ ಲಂಚ ಕೊಡಬೇಕು, ಲಂಚ. ಏನ್ರ ಏನ ಊರಿಗೆ ಹೊಸಬರು ನಮ್ ಲೆವೆಲ್ಗೆ ಸೆಟ್ ಆಗಲ್ಲ ಅಂತ ಬಿಟ್ಟು ಬಂದ್ರ ನಮ್ಮ ಮನೆ ತನಕನೇ ಬಂದ್ಬಿಟ್ಟಿದ್ರ. ಏನೋ ಗೊತ್ತಿಲ್ಲದೆ ಮೊಳೆ ಮೇಲೆ ಕೂತ್ಕೊಂಡು ಚುಚ್ಚಿಸ್ಕೊಂಡ್ರೆ ಓಕೆ ಅನ್ಬೋದು. ನೀನ್ ನೋಡಿದ್ರೆ ಗೋಡೆ ಮೇಲಿರೋ ಮೊಳೆ ಮೇಲೆ ಎಗರಿ ಎಗರಿ ಚುಚ್ಚಿಸ್ಕೋಬೇಕು ಅಂತಿದ್ಯಾ. ಚುಚ್ಚಿಸ್ಕೊಳಪ್ಪ. ಹೀಗೆ ಇವರ ನಡುವೆ ಯಾವಾಗಲೂ ಜಗಳ ಜಾಸ್ತಿ ಆದರೆ ಸ್ಕಿಟ್ ಟೈಮ್ ಮೀರತ್ತೆ ಎನ್ನುವ ದೃಷ್ಟಿಯಲ್ಲಿ ಅಲ್ಲಿಂದ ತೆರಳು. ವಿಜಯಸಿಂಹನ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಬರುವ ಹೊತ್ತು. ಇವರ ಚೇಷ್ಟೆಯನ್ನು ಸ್ವಲ್ಪ ನೋಡೋಣ ಅಲ್ವಾ? ನೀನಂತಕ್ಕೆ ಅವಳಿಗೆ ಪುಸ್ತಕ ಕೊಟ್ಟಿದ್ದು? ಅದು ಓದ್ಲಿಕ್ಕೆ ಮಾರೆ. ಚಡ್ಡಿ ಗುಬ್ಬಿಲ್ಲ ಎಷ್ಟು ಮಾತಾಡ್ತೀನಿ ನೀನು. ಅವಳು ಎಂತ ಹೇಳಿದ್ಲು? ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ. ಅಯ್ಯೋ ಪ್ರವೀಣ, ಥ್ಯಾಂಕ್ಸ್. ಮೋಡ ಮುಸುಕಿದ ಬಾನು, ರೆಕ್ಕೆ ತಿರುಗದ ಫ್ಯಾನು, ಸಿಂಗಲ್ ಆದ್ಯಲ್ಲೋ ನೀನು ಪ್ರವೀಣ, ಪ್ರವೀಣ. ಮಮ್ಮುಟ್ಟಿ ಎಂತ ನೋಡುದು ನಡಿಯ.
ಒಂಜಿ ಪರ ಪಿಟಿಲು ಹೋಯ್ತು ನರಕ ಬರೋದಿಲ್ಲ. ಬೀಟ್ ಬೋರ್ಡ್ ಬೀಟ್ ಬೋರ್ಡು ಈ ಊರಿನ ಮೂಡಾಯಿಗುತ್ತಿನ ಮನೆತನದವರು ಎಂದರೆ ಇಲ್ಲಿನ ಎಲ್ಲ ಜನರಿಗೂ ಪಂಚಪ್ರಾಣ. ಇವರಿಗೂ ಇಲ್ಲಿಯ ಜನರಲ್ಲಿ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ವಿಜಯಸಿಂಹ ಇಲ್ಲಿಯ ಪಾಳೆಗಾರ, ಅನಾಥ ರಕ್ಷಕ, ಬಡವರ ಬಂಧು. ಇವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಪದನೇ ಸಿಗ್ತಾ ಇಲ್ಲ. ಹಾಗಾದ್ರೆ ಅವರು ಯಾರು? ತುಳುನಾಡ ಬಲಿಯಿಂದ್ರೆ ಈ ಮಣ್ಣದ ಮಿತ್ತಡೆ ಕೊಡುಗೈದಾನೆ ಅಂದ್ರೆ ಈ ಊರು ತಾಗುತ್ತೊಡೆ. ವಿಜಯಸಿಂಹರಿಗೆ ಜಯವಾಗಲಿ ಅಂತ ಯಾರಲ್ಲಿಯೂ ಹೇಳಲಿಕ್ಕೆ ಬಿಡುವುದಿಲ್ಲ ಇವರು. ಅವರಿಗದು ಇಷ್ಟನೂ ಆಗಲ್ಲ. ಇಬ್ಬರು ಹೆಂಡತಿಯರ ಮುದ್ದಿನ ಗಂಡ. ವಿಧಿಯ ಆಟ ಯಾರು ಬಲ್ಲರು? ಇವರ ಇಬ್ಬರು ಹೆಂಡತಿಯರು ವಿಧಿವಶರಾಗಿದ್ದಾರೆ. ದರಿದ್ರದಾರ ಮಾರ್ರೆ. ಒಬ್ಬನೇ ಮಗ. ಅವ ನಿಷ್ಠಾವಂತ, ನ್ಯಾಯವಂತ ಪೊಲೀಸ್ ಅಧಿಕಾರಿ ಅರ್ಜುನ್. ಇವರ ಬಲಗೈ ಬಂಟ, ಇವರ ಆಪ್ತ ಕಾರ್ಯದರ್ಶಿ ಮಿಸ್ಟರ್ ರಾಜೀವ್. ಇವನ ಬಗ್ಗೆ ಹೇಳುವುದಾದರೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಇವಂದೇ ಹವಾ. ಫ್ರೆಂಡ್ಸ್ ಇದ್ದಾರೆ. ಮೊನ್ನೆ ಇವರಿಗೆ ಆರೋಗ್ಯ ಸಮಸ್ಯೆ ಆದಾಗ ಮಾತ್ರ ಬಂದಿರೋದು ರಡ್ಡೇ ಜನ. ಬರೋ ತನಕ ಇವ್ರದೇ ಹವಾ. ಇವರು ಬಂದ ಮೇಲೆ ಬೇರೆಯವ್ರದೇ ಹವಾ. ಆಗ್ಲಿ, ಒಮ್ಮೆ ಬರ್ಲಿ. ಆ ಜನ ಆ ಸಾಂಗಿಗೆ ಬರುವುದಿಲ್ಲಣ್ಣ. ಅವ್ರಿಗೆ ದರ್ಶನದೇ ಸಾಂಗ್ ಆಗಬೇಕು. ಯಾವ್ದಾದ್ರೊಂದು ದರ್ಶನದ ಹಾಕಿ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತುತ್ತಾನೆ ಆರತಿಯೇ. ಅತಿರಥ ಮಹಾರಥ ಸಾರಥಿ. ನಮ್ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಮಾಡು, ಸಹಾಯನ ತಲೆ ತಗ್ಗಿಸ್ಕೊಂಮಾಡು ಅಂತ. ಅನ್ನ ಕೊಡೋ ರೈತ ನೇಣಾಕೋಬಾರ್ದು, ವಿದ್ಯೆ ಕಲ್ಸೋ ಗುರು ಕಣ್ಣೀರಾಕ್ಬಾರ್ದು. ಅಮ್ಮ ಕೈತೂತಾಕ್ತಾಳೆ, ಅಪ್ಪ ಬುದ್ಧಿ ಕಲಿಸ್ತಾನೆ. ಕಷ್ಟಪಟ್ಟು ಓದಿ ಕೆಲಸ ಸಿಕ್ಕಿದ್ರೆ ಸರ್ಕಾರ ಸಂಬಳ ಕೊಡುತ್ತೆ. ನಾವು ಕೈತೂತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ ನಮ್ಮನ್ನ ನಂಬ್ಕೊಂಡಿರೋ ಜನಗಳಿಗೂ ಅಷ್ಟೇ ನಿಯತ್ತಾಗಿರ್ಬೇಕು. ಈ ಸಲ ಕೆಲವು ಡೈಲಾಗ್ ಡಬ್ ಸ್ಮ್ಯಾಶ್ ನಲ್ಲಿಯೇ ಹೋಯ್ತಲ್ವಾ? ಅದ್ರದ್ದೇ ಹವಾ ಅಲ್ವಾ? ರಾಜೀವ್ ಎಸ್ಟೇಟ್ನಲ್ಲಿ ಆದ ಕೆಲಸದ ವಿವರಗಳನ್ನು ಧನಿಯವರಿಗೆ ವಿವರಿಸುತ್ತಾನೆ. ಇದೇ ಹೊತ್ತಿಗೆ, ಇದೇ ಟೈಮಿಗೆ ಇಬ್ಬರು ಪೈಲ್ವಾನರು ಬರುತ್ತಾರೆ. ಇವರು ಎಲ್ಲಿಂದ ಬರುತ್ತಾರೆ, ಏಕೆ ಬರುತ್ತಾರೆ ಅನ್ನೋದೇ ಆಶ್ಚರ್ಯಕರವಾಗಿದೆ. ಇವರು ಬೇರೆ ಯಾರೂ ಅಲ್ಲ, ಅಡಿಕೆ ತೋಟಕ್ಕೆ ಮದ್ದು ಬಿಡುವವರು. ಆದ್ರೆ ಈ ವಿಷಯದಲ್ಲಿಯೇ ಒಂದು ಎಡವಟ್ಟು ಆಗಿದೆ. ಆ ಎಡವಟ್ಟು ಏನು ಅಂತೇಳಿ ನೋಡ್ತೀರಾ? ಬನ್ನಿ. ನೋಡಿ ನೋಡಿ ನೋಡಿ, ಯಾರೋ ಬರ್ತಿದ್ದಾರೆ. ನಿನಗ್ ನೀನೇ ಪಾಳ್ಯಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ? ವಿಜಯಸಿಂಹನಿಗೆ ತನ್ನ ತೋಟಕ್ಕೆ ಬಿಡಬೇಕು ಅಂತ ಹೇಳಿ ಹಠ. ಆದ್ರೆ
ಎಲ್ಲರೂ ಎಜುಕೇಟೆಡ್ ಆಗಿರುವಂಥ ಈ ಊರಲ್ಲಿ ಮದ್ದು ಬಿಡ್ಲಿಕ್ಕೆ ಇರೋದು ಇವರಿಬ್ಬರೇ. ಕೃಷಿಗೆ ಇದೇ ದೊಡ್ಡ ಸಮಸ್ಯೆ. ಅಣ್ಣ, ಉತ್ತಲೆ ನಿಗ್ಲ ಗಲಾಟೆ. ಈ ಸಲ ಮದ್ದು ಬಿಡುವುದು ಬೇಡ. ಮಳೆಯಿಂದಾಗಿ ಅಡಿಕೆ ಎಲ್ಲ ನೆಲದಲ್ಲೇ ಉದುರಿ ಬಿದ್ದಿದೆ. ಏನಾದ್ರೂ ಪರಿಹಾರ ಇದ್ರೆ ಹೋಗುವ. ಇವತ್ತು ನಮ್ಮ ಊರಿನಲ್ಲಿ ಜಾತ್ರೆಯ ಸಡಗರ. ಎಲ್ಲರಲ್ಲೂ ಸಂತಸದ ಸಂಭ್ರಮ. ಹರ್ಷೋತ್ಸವದಲ್ಲಿ ತೇಲುತ್ತಿದ್ದಾರೆ. పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడ ఊరుద పొన్నులు తెలిపున మర్లుతు యానా పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడ ఊరుద పొన్నులు తెలిపున మర్లుతు యానా ಶಾಲೆ ನಾವು ಮೊದಲಿಗೆ ನಿಮಗೊಂದು ಇಂಪಾರ್ಟೆಂಟ್ ಸ್ಟೋರಿ ಹೇಳಿದ್ವಿ. ಅದನ್ನೀಗ ಮತ್ತೆ ನೆನಪು ಮಾಡ್ತಾ ಇದ್ದೇವೆ. ವಿಜಯಸಿಂಹ ಅವರ 10 ವಿದ್ಯಾಸಂಸ್ಥೆಗಳು ಕೂಡ ಕನ್ನಡ ಮಾಧ್ಯಮದಲ್ಲೇ ನಡೆಸ್ತಾ ಇದ್ದಾರೆ. ಇವರಿಗೆ ಕನ್ನಡವೆಂದರೆ ಪ್ರೀತಿ, ಅಭಿಮಾನ. 100 ವಿದ್ಯಾರ್ಥಿಗಳು ಇವರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತು ನಾಡಿನ ಉದ್ದ ಅಗಲದಲ್ಲಿಯೂ ನೆಲೆಸಿದ್ದಾರೆ. ಆದರೆ ಈಗ ಅವರಿಗೊಂದು ಸಮಸ್ಯೆ ಉದ್ಭವಿಸಿದೆ. ಆ ಸಮಸ್ಯೆ ಏನು ಅಂತ ಆ ಸಂಸ್ಥೆಯ ಮುಖ್ಯಸ್ಥರಿಂದಲೇ ಕೇಳುವ. ಸರ್, ನಮ್ಮ ಸಂಸ್ಥೆ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಗಳಿಸುತ್ತಿದೆ. ಅದು ನಮಗೆ ಹೆಮ್ಮೆ. ಆದರೆ ಆಂಗ್ಲ ಮಾಧ್ಯಮದ ಶಾಲೆಗೆ ವಿದ್ಯಾರ್ಥಿಗಳ ದಾಖಲಾತಿ ಜಾಸ್ತಿಯಾಗುತ್ತಿವೆ. ನಮ್ಮ ಕನ್ನಡ ಮಾಧ್ಯಮದ ಶಾಲೆಗೆ ದಾಖಲಾತಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ಆದರೆ ಕನ್ನಡ ಮಾಧ್ಯಮದ ಶಾಲೆಯನ್ನು ಮುಚ್ಚಬೇಕಾಗುತ್ತದೆ. ನಾವು ಕೂಡ ಆಂಗ್ಲ ಮಾಧ್ಯಮ ಕಲಿಸುವ ಚಿಂತನೆ ಮಾಡಬೇಕಾಗುತ್ತದೆ. ಮುಖ್ಯಸ್ಥರೇ, ನನ್ನ ಉಸಿರಿರುವ ತನಕ ಕನ್ನಡ ಮಾಧ್ಯಮದ ಶಾಲೆಯನ್ನು ನಾನು ಮುಚ್ಚಿಸುವುದಿಲ್ಲ, ಮುಚ್ಚಲು ಬಿಡುವುದಿಲ್ಲ. ವಿಶ್ವದಲ್ಲಿಯೇ ಉನ್ನತ ಸ್ಥಾನವನ್ನು ಅಲಂಕರಿಸಿರುವ ಹೆಚ್ಚಿನ ಮಹನೀಯರೆಲ್ಲರೂ ಮಾತೃಭಾಷೆ ಕನ್ನಡದಲ್ಲಿ ಕಲಿತವರು. ರಾಷ್ಟ್ರಕವಿ ಕುವೆಂಪು, GS ಶಿವರುದ್ರಪ್ಪ, ಗೋವಿಂದ ಪೈ, ಭಾರತ ರತ್ನ ಪ್ರಶಸ್ತಿ ಪಡೆದ CNR ರಾವ್ ಇವರೆಲ್ಲ ನಮ್ಮ ಮಾತೃಭಾಷೆಯಲ್ಲೇ ಕಲಿತವರು. ಅಲ್ಲದೆ ಸರಕಾರಿ ಅಧಿಕಾರಿಗಳು, ಮೇಧಾವಿಗಳು, ಉನ್ನತ ಹುದ್ದೆಯನ್ನು ಅಲಂಕರಿಸಿದ ರಾಜಕಾರಣಿಗಳು ಹೆಚ್ಚಿನವರು ನಮ್ಮ ಕನ್ನಡ ಮಾತೃಭಾಷೆಯಲ್ಲೇ ಕಲಿತವರು. ನಮ್ಮ ಮಾತೃಭಾಷೆ, ನಾಡು, ನುಡಿ, ಸಂಪನ್ಮೂಲವನ್ನು ಉಳಿಸಿ ಬೆಳೆಸಿ ಪ್ರತಿಯೊಬ್ಬ ಪ್ರಜೆಯನ್ನು ಜ್ಞಾನ ದೀಪವನ್ನಾಗಿಸುವವನು ಒಬ್ಬ ಶಿಕ್ಷಕ. ಕಲ್ಲು ಹೃದಯಗಳನ್ನು ಮಾನವೀಯ ಹೃದಯಗಳನ್ನಾಗಿ ಮಾಡುವವನು ಒಬ್ಬ ಶಿಕ್ಷಕ. ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನು ಬೆಳೆಸುವವನು ಒಬ್ಬ ಶಿಕ್ಷಕ. ಎಲ್ಲ ವೃತ್ತಿಗಳಿಗೆ ದಾರಿ ತೋರಿಸುವವನು ಶಿಕ್ಷಕ. ಮಹಾಮೇಧಾವಿ, ತತ್ವಜ್ಞಾನಿ, ಆದರ್ಶ ಶಿಕ್ಷಕರಾದ ಡಾಕ್ಟರ್ ರಾಧಾಕೃಷ್ಣ ಇವರ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸುವ ನಾವು ಅವರ ಆದರ್ಶವನ್ನು ಪಾಲಿಸೋಣ. ಈ ಮಹನೀಯರು
ಪ್ರತಿಯೊಬ್ಬರೂ ಮಾತೃಭಾಷೆಯಲ್ಲಿ ಓದಬೇಕು, ಮಾತೃಭಾಷೆಯಲ್ಲಿ ಓದಿದವರು ದೇಶವನ್ನು ಸರಿಯಾಗಿ ಕಟ್ಟುವವರು ಎಂದು ಹೇಳಿದ್ದಾರೆ. ಎಲ್ಲರಲ್ಲಿ ದಯವಿಟ್ಟು ವಿನಂತಿಸುತ್ತೇವೆ, ನಾವೆಲ್ಲರೂ ಮಾತೃಭಾಷೆಯಲ್ಲಿ ಓದಿಸಿ ಬೆಳೆಸಬೇಕು. ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯ ಕೋರ್ತಾ ಸಿರಿಗನ್ನಡಂ ಗೆಲ್ಗೆ. ಕನ್ನಡವನ್ನು ಪ್ರೀತಿಸೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.